ಸಿನಿಮಾ ಬೈಕಾಟ್ ಪಠಾಣ್ ಅಂತನ್ನುವಂಥದ್ದು ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ಶ್ರೀರಾಮ್ ಸೇನೆ ಸಂಘಟನೆ ಈಗಾಗಲೇ ನಾವು ಬೆಂಬಲವನ್ನು ಸೂಚಿಸಿದ್ದೇವೆ. ನಾವು ಹೇಳ್ತೀವಿ ಪಠಾಣ್ ಅನ್ನುವಂಥ ಸಿನಿಮಾವನ್ನು ಬಹಿಷ್ಕಾರ ಮಾಡಬೇಕು. ಕಾರಣ ಎರಡು. ಒಂದು, ಕೇಸರಿ ಬಣ್ಣಕ್ಕೆ ಬೇಷರಂ ರಂಗ ಅಂತ ಹೇಳಿದ್ದಾರೆ. ನಾಚಿಕೇಡಿನ ಬಣ್ಣದ ಆ ಸಿನಿಮಾ ಹಾಡಿನಲ್ಲಿ ಇದೆ. ಎರಡನೇದು, ಅತ್ಯಂತ ಅಶ್ಲೀಲ ಅಸಭ್ಯವಾಗಿ ಕಡಿಮೆ ಬಟ್ಟೆ ಹಾಕಿ ಎಲ್ಲರೂ ನಾಚಿಕೆ ಪಡಬೇಕಾದಂತಹದ್ದು ಆ ದೃಶ್ಯ ಇದೆ. ಆ ದೃಶ್ಯಕ್ಕೂ ನಮ್ಮ ವಿರೋಧ. ಇನ್ನು ಮೇಲಿಂದ ಮೇಲೆ ಈ ಬಾಲಿವುಡ್ ಸಿನಿಮಾದ ಹಿಂದೆ ಇರುವಂತಹದ್ದು ಇಸ್ಲಾಮೀಕರಣ, ನಾಸ್ತಿಕವಾದ, ಕಮ್ಯುನಿಸ್ಟರು ಮತ್ತು ದಾವೂದ್ ಇದ್ದಾರೆ. ಸೊ ಇದು ವ್ಯವಸ್ಥಿತವಾಗಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಮಾಡ್ತಾ ಇರುವಂತಹ ಕುಕೃತ್ಯ. ಹಾಗಾಗಿ PK ಸಿನಿಮಾ, ಉದಾಹರಣೆಗೆ PK ಸಿನಿಮಾದಲ್ಲಿ ಅಮೀರ್ ಖಾನ್ ಮಾಡಿದಂಥದ್ದು ನಮ್ಮ ದೇವತೆಗಳನ್ನು ಎಷ್ಟು ಅಸಹ್ಯವಾಗಿ ಇದು ಮಾಡಿದ್ರು. ಯಾವನೋ ಪಾಕಿಸ್ತಾನ ತಂದು ನಮ್ಮ ಹಿಂದೂ ಹುಡುಗಿನ, ಭಾರತದಲ್ಲಿರುವಂಥ ಹಿಂದೂ ಹುಡುಗಿನ ಜೊತೆಗೆ ಪ್ರೀತಿ ತೋರಿಸ್ತಾರೆ. ಯಾಕೆ ಭಾರತದಲ್ಲಿ ಹುಡುಗರು ಸಿಗ್ಲಿಲ್ವಾ? ಪಾಕಿಸ್ತಾನ ಹುಡುಗನ ಬೇಕಾಯ್ತಾ? ಅಂದ್ರೆ ಪಾಕಿಸ್ತಾನ ಒಳ್ಳೇದಿದೆ ಅನ್ನುವಂಥ ದೃಷ್ಟಿಕೋನ ಇವ್ರದಲ್ಲ. ಈ 3 ಜನ ಖಾನ್ಗಳಿಂದ ದೇಶದ್ರೋಹಿಗಳು, ಧರ್ಮದ್ರೋಹಿಗಳು, ಹಿಂದೂ ದ್ರೋಹಿಗಳು, ನಮ್ಮ ಸಂಸ್ಕೃತಿಯನ್ನ ನಾಶ ಮಾಡೋಗೋಸ್ಕರನೇ ವ್ಯವಸ್ಥಿತವಾಗಿ ಚಿಂತೆ ಮಾಡಬಹುದು. ಇವರೆಲ್ಲ ಸಿನಿಮಾ ನೋಡ್ರಿ, ಗೂಂಡಾಗಳನ್ನು, ಹಿಂದೂ ಗೂಂಡಾಗಳನ್ನು ತೋರಿಸ್ತಾರೆ. ಉದ್ದಕ್ಕೂ ಕುಂಕುಮ ಹಚ್ಚಿದವನು ಅವನು ಹಿಂದೂ ಗೂಂಡ ಅಂತ ತೋರಿಸ್ತಾರೆ. ಮುಸ್ಲಿಂ ಕ್ಯಾರೆಕ್ಟರ್ನ ಬಹಳ ಸೌಮ್ಯವಾಗಿ, ಬಹಳ ಒಳ್ಳೆ ಅಭಿಪ್ರಾಯ ಬರೋ ಹಾಗೆ ಅವರನ್ನು ಕ್ಯಾರೆಕ್ಟರ್ ಮಾಡ್ತಾರೆ. ಯಾಕೆ? ಮಸೀದಿಯ ದೃಶ್ಯ, ದರ್ಗಾದ ದೃಶ್ಯ, ಕವಾಲಿ ದೃಶ್ಯ ಅನಾವಶ್ಯಕವಾಗಿ ಅಲ್ಲಿ ಒಳಗಡೆ ಹಾಕಿ ಏನ್ ಸಂಬಂಧ ಇರೋದಿಲ್ಲ. ದಾವೂದ್, ಇಸ್ಲಾಂ, ಹಿಂದೂ ಟಾರ್ಗೆಟ್ ಮಾಡುವಂತ. ಹಾಗಾಗಿ ಬೈಕಾಟ್ ಪಠಾಣ್ ಅಂತನ್ನುವಂತಹದ್ದು ನಾವು ಕೂಡ ಇಡೀ ರಾಜ್ಯಾದ್ಯಂತ ಅಭಿಯಾನವನ್ನು ತಗೊಂಡು